ಬಾಳಿಲ ವಿದ್ಯಾಬೋಧಿನಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಗದ್ದೆ ನಿರ್ಮಿಸಿ ನೇಜಿ ನೆಟ್ಟು ಭತ್ತ ಬೆಳೆಯುವ ಹೊಸ ಪ್ರಯತ್ನವೊಂದು ಆರಂಭಗೊಂಡಿದೆ. ಈ ವಿನೂತನ ಪ್ರಯೋಗವು ಸುಳ್ಯ ತಾಲೂಕಿನ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ನಡೆದಿದೆ. ಈ ಕಾರ್ಯದಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೂಡ ಭಾರೀ ಉತ್ಸಾಹದೊಂದಿಗೆ ಭಾಗಿಯಾಗಿದ್ದಾರೆ. ಭತ್ತ ಬೆಳೆಯುವ ಗದ್ದೆಗಳೇ ಕಣ್ಮರೆಯಾಗುತ್ತಿರುವ ಈ ಕಾಲದಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ವಿದ್ಯೆ ಕಲಿಯುವುದರೊಂದಿಗೆ ನಶಿಸಿ ಹೋಗುತ್ತಿರುವ ಬೆಳೆಗಳನ್ನು ಉಳಿಸುವ ಕಾರ್ಯ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಶಾಲೆಯ ಶಿಕ್ಷಕ ವರ್ಗವು ತಮ್ಮ ಶಾಲೆಯ ವಿದ್ಯಾರ್ಥಿ ಪೋಷಕರೊಂದಿಗೆ ಸೇರಿ ಮಹತ್ತರವಾದ ಹೆಜ್ಜೆಯನ್ನ ಇಟ್ಟಿದೆ. ತಮ್ಮಲ್ಲಿರುವ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಈ ಪ್ರಯೋಗಕ್ಕೆ ಇಳಿದಿದೆ. ಇಂತಹ ಚಟುವಟಿಕೆಗಳು ಎಲ್ಲ ಶಾಲೆಗಳಲ್ಲಿಯೂ ನಡೆದರೆ ವಿದ್ಯಾರ್ಥಿಗಳು ಕೇವಲ ಅಂಕಗಳ ಕಾರ್ಖಾನೆಯಾಗದೆ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಮತ್ತು ಕೇವಲ ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕ್ಷೇತ್ರಗಳಿಗೆ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ರೈತರನ್ನು ಸೃಷ್ಟಿಸಲು ಸಹಕಾರಿಯಾಗುತ್ತದೆ. ದೇಶದ ಬೆನ್ನೆಲುಬು ರೈತ. ಆ ರೈತನ ಕಷ್ಟದ ನಷ್ಟವನ್ನು ಅರಿಯಲು ಈ ಪ್ರಯೋಗವು ಸಹಕಾರಿಯಾಗುತ್ತದೆ. ಕೇವಲ ಪುಸ್ತಕ ಹಿಡಿದರೆ ಸಾಲದು ಎನ್ನುವುದನ್ನು ಈ ಪ್ರಯೋಗವು ಸಾರಿ ಸಾರಿ ಹೇಳುತ್ತದೆ. ಶಾಲಾ ಮೈದಾನದ ಒಂದು ಭಾಗದಲ್ಲಿ 3 ಸೆನ್ಸ್ ಸ್ಥಳವನ್ನು ಹದ ಮಾಡಿ ಗದ್ದೆಯ ರೂಪ ಕೊಡಲಾಗಿದೆ. ಶಾಲಾ ಮಕ್ಕಳು, ಪೋಷಕರು, ಎಸ್ಡಿಎಂಸಿ ಸದಸ್ಯರು, ಶಿಕ್ಷಕರು ಜೊತೆಗೂಡಿ ನೇಜಿ ನೆಟ್ಟರು. ಗೊಬ್ಬರ ನೀರು ಹಾಕಲಾಯಿತು. ಮುಂದಿನ 90 ದಿನಗಳ ಕಾಲ ಮಕ್ಕಳು, ಎಸ್ಡಿಎಂಸಿ ಶಿಕ್ಷಕರು, ಪೋಷಕರು ನಿರ್ವಹಣೆಯ ಹೊಣೆ ಹೊತ್ತಿದ್ದಾರೆ. ಔಷಧ ಸಿಂಪಡಣೆ, ಕಟಾವು ಇತ್ಯಾದಿ ಹಂತಗಳು ಕ್ರಮಬದ್ಧವಾಗಿ ನಡೆಯಲಿದೆ. ಶಾಲೆಯಲ್ಲಿಯೇ ಗದ್ದೆ ನಿರ್ಮಿಸುವ ಮುಖ್ಯ ಉದ್ದೇಶ ಇಲ್ಲಿನ ಮಕ್ಕಳಲ್ಲಿ ನೆಲದ ಬಗ್ಗೆ ಪ್ರೀತಿ ತುಂಬುವುದಾಗಿದೆ. ಜೊತೆಗೆ ಅನ್ನದ ಹಿಂದಿನ ಶ್ರಮದ ಬಗ್ಗೆ ತಿಳಿಸುವುದಾಗಿದೆ. ಇದೊಂದು ಉತ್ತಮ ಪ್ರಯತ್ನ ಎನ್ನುತ್ತಾರೆ ಅಕ್ಷರ ದಾಸೋಹದ ಅಧಿಕಾರಿ ಚಂದ್ರಶೇಖರ ಪೇರಾಲು. ಪ್ರತಿ ಶಾಲೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಕೃಷಿಯ ಅನುಭವಗಳನ್ನು ಪಡೆದುಕೊಂಡ್ರೆ ಮುಂದೆ ಈ ದೇಶದ ಒಳ್ಳೆಯ ಕೃಷಿಕರಾಗಿ ಹೊರಬರಲಿಕ್ಕೆ ಕೂಡ ಸಾಧ್ಯತೆಗಳಿದೆ ಅಂತ ನಾನು ನಂಬಿಕೆ. ಭತ್ತದ ಬೇಸಾಯ ಇಳಿಮುಖ ಆಗುತ್ತಿರುವ ಕಾಲಘಟ್ಟದಲ್ಲಿ ಅದರ ಬಗ್ಗೆ ಅರಿವು ಮೂಡಿಸುವ ಉದ್ದೇಶ ಇದರ ಹಿಂದಿದೆ. ಪ್ರತಿ ಹಂತದ ಬೆಳವಣಿಗೆಯ ಬಗ್ಗೆ ಮಕ್ಕಳು ಅರಿತುಕೊಳ್ಳಬೇಕು ಎಂಬ ಅಭಿಲಾಷೆ ನಮ್ಮದು ಎನ್ನುತ್ತಾರೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷೆ ಜಾಹ್ನವಿ ಕಾಂಚೋಡು. ಬತ್ತಿ ಹೋಗುತ್ತಿರುವ ಭತ್ತದ ಬೇಸಾಯದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಚಿಕ್ಕ ಕಾರ್ಯಕ್ರಮ ನಮ್ಮದು. ಭತ್ತದ ಬೆಳೆಯ ಪ್ರತಿ ಹಂತವನ್ನು ಸಹ ನಮ್ಮ ಮಕ್ಕಳು ಪ್ರತ್ಯಕ್ಷವಾಗಿ ವೀಕ್ಷಿಸಿ ಅದನ್ನು ದಾಖಲೀಕರಣಗೊಳಿಸುವಂತಹ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ.